ಉಡುಪಿ ಮಟ್ಟುಗುಳ್ಳ ಬೆಳೆಗಾರರ ಸಂಘದ ರೈತರ ಸಭೆ ಸಂಘದ ವಠಾರದಲ್ಲಿ ನಡೆಯಿತು. ಪ್ರಸ್ತುತ ಆಡಳಿತ ನಡೆಸ್ತಾ ಇರುವ ಸಮಿತಿ ಕೆಲ ವರ್ಷಗಳಿಂದ ಮಟ್ಟುಗುಳ್ಳ ಸಂಘದ ವಾರ್ಷಿಕ ಮಹಾಸಭೆ ನಡೆಸದಿರುವ ಬಗ್ಗೆ ಸಂಘದ ವ್ಯವಹಾರ, ಲೆಕ್ಕಾಚಾರ ಹಾಗೂ ಅವ್ಯವಹಾರದ ಕುರಿತಾಗಿ ರೈತರ ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಯಿತು. ರೈತರು ಬೆಳೆಸಿದ ಮಟ್ಟುಗುಳ್ಳವನ್ನ ಮಾರಾಟ ಮಾಡುವ ನಿಟ್ಟಿನಲ್ಲಿ ಸಮರ್ಪಕ ಮಾರುಕಟ್ಟೆ ಒದಗಿಸದಿರುವ ಕಾರಣ ಬೆಲೆ ಹಾಳಾಗಿ ಹೋಗುವಂತಾಗಿದೆ ಅಂತ ಬೆಳೆಗಾರರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ವ್ಯವಹಾರ ಅವ್ಯವಸ್ಥೆಯ ವಿರುದ್ಧ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿಗೆ ಲಿಖಿತವಾಗಿ ತಿಳಿಸಿದ್ರು. ಅಕ್ರಮ ಅವ್ಯವಹಾರದ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸಭೆಯಲ್ಲಿ ಚರ್ಚಿಸಲಾಯಿತು. ಮಟ್ಟುಗುಳ್ಳ ಬೆಳೆಗಾರರಿಗೆ ಅನ್ಯಾಯವಾಗದಂತೆ ಕೂಡಲೇ ಹೊಸ ಆಡಳಿತ ಸಮಿತಿಯನ್ನು ರಚಿಸಿ ಸಂಘದ ಬೆಳೆಗಾರ ರೈತರ ಹಿತ ಕಾಪಾಡಬೇಕಿದೆ ಅಂತ ಹಲವು ರೈತರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದರು. ನಾನೊಂದು ಪ್ರಶ್ನೆ ಹೇಳ್ಬೋದು, ನೀವು ಇಷ್ಟೆಲ್ಲ ಎಲ್ಲೇ ಗುಳ್ಳೆಲ್ಲ ಹಾಕ್ತೀವಿ, ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಗದ್ದೆಯಲ್ಲಿ ಮಾಡಿ ನೋಡಿ. ಯಾವಾಗ ಪ್ರಚಾರ ಮಾಡಿದ್ದ ಅದನ್ನು ಒಳ್ಳೆ ರೀತಿ 5ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದಾರೆ ಮಹಾಸಭೆಗೆ. ಸಿಗಲಿಲ್ಲ ಅಂತೆ, ಮೊನ್ನೆ ಮತ್ತೆ ಮೀಟಿಂಗ್ ಮಾಡಿ ಯಾರೆಲ್ಲ ಮಾಡಿ ಹಾಗಾದ್ರೆ ಲೆಕ್ಕ ಇಡಲಿಲ್ಲ ಅಂದ್ರೆ ಆಗ್ತದೆ. ವರ್ಷ ಬೇಕಾಯ್ತಾ? 4 ವರ್ಷ ಬೇಕಾಯ್ತು. ಅವನಿತ್ತು 2 ತಿಂಗಳು ಅಂಚೆ 3 ತಿಂಗಳು ಮೀಟಿಂಗ್ ದೊಡ್ಡ ಮಾಡಿದ್ದೆ ಹೋಯಿನ ವರ್ಷ ಇರುವ 30% ಬೆಲೆ ಏಜೆಂಟ್ ರೋಟ್ ಎತ್ತಿನ ಅವನಿ ಬಾಕಿ ಉಂಟು. ಒಕ್ಕ ಈ ವರ್ಷ ಉಂಟು, ಪೋಯ ವರ್ಷ ಈ ವರ್ಷ ಯಾನ್ ಮಾಡ್ತೀವಿ ಯಾನ್ ಮಗಲ್ ಒಂದು ಸಂಘದ ಮೀಟಿಂಗ್ ಪ್ರಾಫಿಟ್ ಬರಂದಿನದ ಗಣಿಗೆಲ್ಲ ನಮ್ಗೆ ಕೇಂದ್ರದಲ್ಲಿ ಕಮಿಟಿಗೆ ವಿರುದ್ಧವಾದ ಮಾಡ್ಕೊಂಡು ಈಗ ಎಂತ ಹೇಳ್ತಾನೆ, 5 ವರ್ಷದಿಂದ ಕಮಿಟಿ ಚೇಂಜ್ ಆದಮೇಲೆ ಒಂದು ಸತಿ ಅಡಿಟ್ ಆಗಲಿಲ್ಲ, ಮಹಾಸಭೆ ಆಗಲಿಲ್ಲ, ಲೆಕ್ಕ ಇಲ್ಲ, ಎಂಥದ್ದು ಇಲ್ಲ. ಕೇಳಿ ಈ ಸಲ ಮಾಡ್ತೇವೆ, ಈಗ ಮಾಡ್ತೇವೆ, ಮುಂದೆ ಮತ್ತೆ ಅಡಿಟ್ ಆಗಲಿಲ್ಲ ಅಂತೇಳಿ ಸೆಪ್ಟೆಂಬರ್ 30ಕ್ಕೆ ಮಾಡ್ತೇವೆ ಅಂತೇಳಿ. ಆಯಿತು, ಕೇಳಿತ್ತು ನಾವು ಸೆಪ್ಟೆಂಬರ್ 30, 25ನೇ ಇಸ್ವಿ 26 ಅದು ಕರೆಕ್ಟ್ ಆಗಬೇಕು ನಮಗೆ ಅಂತೇಳಿ. ಮತ್ತು ಸೆಪ್ಟೆಂಬರ್ 30, 25ಕ್ಕೆ 25 ದಿವಸಕ್ಕೆ ಕರಿತೆ ಅಂತೇಳಿ ಹೇಳಿದ ಮೇಲೆ 7 ದಿವಸ ಮುಂಚೆ ನೋಟಿಸ್ ಕೊಡಬೇಕು ನಮಗೆ ಮಹಾಸಭೆಗೆ. ಕೊಟ್ಟರೆ 7 ದಿವಸ ಮುಂಚೆ ನೋಟಿಸ್ ಕೊಟ್ಟರೆ ನಾವು ಮಾತಾಡೋದಿಲ್ಲ, ಮಹಾಸಭೆ ಬರ್ತೇವೆ ಅಂತೇಳಿ. ಬಂದರು, ಎಲ್ಲರೂ ಬಂದವರು ಮೀಟಿಂಗ್ ಮಾಡಿ ಅಡಿಟ್ ಮಾಡಲಿಲ್ಲ, ಅಂತ ಮಾಡಲಿಲ್ಲ, ಬೈಲ ಚೇಂಜ್ ಮಾಡಲಿಕ್ಕೆ ಶುರು ಮಾಡಿದರು. ಅವ್ಯವಹಾರ ಅಂದರೆ ಗುಳ್ಳ ಮಾರಿದಾಗ ಲಾಭಾಂಶ ತೋರಿಸ್ತಾ ಇಲ್ಲ. ಒಂದು, ಮಾರಾಟ ಮಾಡಲಿಲ್ಲ. ಮುಂಚೆ ಮಾರಾಟ ಟೆಂಪೋ ಹಿಡ್ಕೊಂಡೋಗಿ ಮಂಗಳೂರುವರೆಗೆ ಹೋಗಿ ಟೆಂಪಲ್ಲಿ ಹೋಗಿ ಮಾರಿ ಬರ್ತಿದ್ರು. ಉಳಿದನ್ನು ನದಿಗೆ ಹಾಕಿ ದಂಡ ಮಾಡಿದರು, ಚೆಲ್ಲಿದ್ರು ಕ್ವಿಂಟಾಲ್ ಗಟ್ಟಲೆ. ಲಾಸ್ ಆಯಿತು ಅಂತೇಳಿ ಮಾಡ್ತಿದ್ದಾರೆ. ಲಾಸ್ ಆದರೂ ಲೆಕ್ಕ ತೋರಿಸ್ಬೇಕಿತ್ತಲ್ವ? ಲೆಕ್ಕ ಇಲ್ಲ, ಇಷ್ಟೋವರೆಗೆ ಲೆಕ್ಕ ಇಲ್ಲ. ಒಬ್ಬರು ಹೇಳ್ತಾರೆ ಅಧ್ಯಕ್ಷನ ಹತ್ರ 12 ಲಕ್ಷ ರೂಪಾಯಿ ಉಂಟು ಹೇಳ್ತಿದ್ದಾರೆ, ಇನ್ನೊಬ್ಬರ ಹತ್ರ ಅಷ್ಟುಂಟು ಎಷ್ಟುಂಟು ಅಂತೇಳಿ ಯಾವುದಕ್ಕೂ ಲೆಕ್ಕ ಇಲ್ಲ. ಹಾಗಾಗಿ ಸಂಘ ಉಳಿಸಬೇಕು, ರೈತರ ಉದ್ಧಾರ ಆಗಬೇಕನ್ನೋ ಒಂದೇ ಉದ್ದೇಶದಿಂದ ನಾವು ಇವತ್ತು ಮೀಟಿಂಗ್ ಕರೆದದ್ದು. 5 ಶತಮಾನದಿಂದ ಮಟ್ಟುಗುಳ್ಳ ಮಾಡ್ತಾ ಬಂದಂಥ ಒಂದು ಪ್ರದೇಶ, ವಾದಿರಾಜ ಸ್ವಾಮಿಗಳು ಕೊಟ್ಟಂಥ ಆ ಒಂದು ಬೀಜದ ಫಲ ಇವತ್ತಿಗೂ ಕೂಡ ಎಷ್ಟೋ ಕುಟುಂಬ ಜೀವನೋಪಾಯ ಮಾಡ್ತಾ ಇದ್ದಾರೆ. ಆದರೆ ಕೆಲವು ವರ್ಷದಿಂದ 2020ರಿಂದ ಈ ಸಂಘಟನೆಯಲ್ಲಿ ಅವ್ಯವಹಾರ ನಡೀತಾ ಉಂಟಂತ ರೈತರು ಕಣ್ಣೀರುಟ್ಟು ಇವತ್ತು ಒಂದು ಸಭೆ ಕರೆದಿದ್ದಾರೆ. ಈ ಸಭೆಗೆ ನಾನು ಕೂಡ ಭಾಗವಹಿಸಿದ್ದೇನೆ. ಯಾವುದೇ ಈ ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರದ ಒಂದು ಅಧೀನದಲ್ಲಿದ್ದಂಥ ಒಂದು ರಿಜಿಸ್ಟರ್ ಆದಂಥ ಸಂಸ್ಥೆಯಲ್ಲಿ ಯಾವುದೇ ಆಡಿಟ್ ಆಗಲಿಲ್ಲ, ಆಮೇಲೆ ಸಾಮಾನ್ಯ ಸಭೆ ಸಮಯಕ್ಕೆ ಸರಿ ಆಗಲಿಲ್ಲ, ಮಹಾಸಭೆ ಆಗಿಲ್ಲ, ಮತ್ತು ಯಾವುದೇ ಇದಾಗಲಿಲ್ಲ, ಲೆಕ್ಕಾಚಾರ ಆಗಲಿಲ್ಲ. ಆದ್ದರಿಂದ ರೈತರೀಗ ಇದನ್ನು ಬದಲಾವಣೆ ಮಾಡಬೇಕು, ಇದಕ್ಕೆ ಅಚ್ಚುಕಟ್ಟಾದ ಒಂದು ಕಾನೂನು ಬೇಕು, ಅಚ್ಚುಕಟ್ಟಾದ ಒಂದು ಕಮಿಟಿ ಬೇಕಂತ ಒಂದು ಇರಾದೆಯನ್ನು ಇಟ್ಟುಕೊಂಡು ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಕರೆದು ಇವತ್ತೊಂದು ಸಭೆ ಮಾಡಿ ಅದರಲ್ಲಿ ನಿರ್ಣಯ ಕೈಗೊಂಡಿದ್ದಾರೆ.